V4 ನ್ಯೂಸ್ ಪ್ರವರ್ತಿತ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ರೋಹನ್ ಕಾರ್ಪೊರೇಷನ್ ಕಾಮಿಡಿ ಪ್ರೀಮಿಯರ್ ಲೀಗ್ ಯಶಸ್ವಿಯಾಗಿ ತನ್ನ ಪಯಣವನ್ನು ಮುಂದುವರಿಸ್ತಾ ಇದೆ. ಭರ್ಜರಿ ಪ್ರದರ್ಶನಗಳ ಮೂಲಕ ಸಮಸ್ತರನ್ನ ನಗಿಸ್ತಾ ಬಂದ ಸಿಪಿಎಲ್ ಸೀಸನ್ 3ನ ಲೀಗ್ ಹಂತದ ಕೊನೆಯ ಪಂದ್ಯವು ಉಪ್ಪಿನಂಗಡಿ ಬಳಿಯ ಹಿರೇಬಂಡಾಡಿ ಉಳತ್ತೋಡಿ ಶ್ರೀ ಷಣ್ಮುಖ ದೇವಸ್ಥಾನದ ಆವರಣದಲ್ಲಿ ನಡೆಯಿತು. ಸೇರಿದ್ದ ಅಪೂರ್ವ ಜನಸ್ತೋಮದ ನಡುವೆ ನಡೆದ ಪ್ರದರ್ಶನ ಪಂದ್ಯದ ಹೈಲೈಟ್ಸ್ ಇಲ್ಲಿದೆ. ಯಶಸ್ವಿಯಾಗಿ ಸೀಸನ್ 3ರ ಪಯಣದಲ್ಲಿರುವ V4 ನ್ಯೂಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ರೋಹನ್ ಕಾರ್ಪೊರೇಷನ್ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 3ರ ಪಯಣ ಯಶಸ್ವಿಯಾಗಿ ಸಾಗುತ್ತಿದೆ. ಕರಾವಳಿಯುದ್ದಕ್ಕೂ ಸಂಚರಿಸುತ್ತಾ ಜನತೆಗೆ ಭರ್ಜರಿ ಹಾಸ್ಯದ ಮನರಂಜನೆಯನ್ನ ಉಣಬಡಿಸುತ್ತಾ ಬಂದ ಸೀಸನ್ 3ರ ಲೀಗ್ ಹಂತದ ಕೊನೆಯ ಪ್ರದರ್ಶನ ಪಂದ್ಯವು ಉಪ್ಪಿನಂಗಡಿ ಬಳಿಯ ಹಿರೇಬಂಡಾಡಿ ಉಳತ್ತೋಡಿ ಶ್ರೀ ಷಣ್ಮುಖ ದೇವಸ್ಥಾನದ ವಾರ್ಷಿಕ ಉತ್ಸವದ ಸಂದರ್ಭದಲ್ಲಿ ದೇವಸ್ಥಾನದ ಆವರಣದಲ್ಲಿ ನಡೆಯಿತು. ಕಿಕ್ಕಿರಿದು ಸೇರಿದ ಅಪಾರ ಜನಸ್ತೋಮದ ನಡುವೆ ಕಾಮಿಡಿ ತಂಡಗಳಿಂದ ಹಾಸ್ಯದ ರಸಧಾರೆ ಹರಿದು ಬಂತು. ಸೋಮನಾಥ ಮಂಗಲ್ಪಾಡಿಯ ಅಂಬಲ್ಪಾಡಿ ಪಲ್ಲೆ ಪಲ್ಲೆ ಅಂಚ ಅತ್ತನ್ನ ಪಲ್ಲೆ ಡಾಕ್ಟ್ರೆ ನೀವು ಟೆಸ್ಟ್ ಮಲ್ಪನ ಹತ್ತು ಶಾಸ್ತ್ರೀಯ ಸಂಗೀತ ಕಲ್ಪನ ಅಂಚತ್ತು ಕಾಯಂಗಲೆ ಚನೆ ಇರ್ತೀನಿ ಮೊದಲ ಪಂದ್ಯದಲ್ಲಿ ವಾರ್ಡ್ರೋಬ್ ತೆಲಿಕಿತ ತೆನಾಲಿ ಮತ್ತು ಹೆವನ್ ರೂಸ್ ವೈಷ್ಣವಿ ತಂಡಗಳ ನಡುವೆ ಹಣಾಹಣಿ ನಡೆಯಿತು. ಈ ಪಂದ್ಯದಲ್ಲಿ ಹೆವನ್ ರೂಸ್ ವೈಷ್ಣವಿ ತಂಡದ ತಿಲಕ್ ರಾಜ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಕಿತ್ತುಕೊಂಡ್ರು. ದ್ವಿತೀಯ ಪಂದ್ಯವು ಬಿಎಂಆರ್ಸ್ ರಾಜಶ್ರೀ ಕುಡ್ಲಾ ಮತ್ತು ತ್ರಿಭುವನ್ ಹೀರೋ ತೃಪ್ತಿ ತಂಡಗಳ ನಡುವೆ ನಡೆಯಿತು. ಈ ಪಂದ್ಯದಲ್ಲಿ ತ್ರಿಭುವನ್ ಹೀರೋ ತೃಪ್ತಿ ತಂಡದ ಕಲಾವಿದ ನರೇಂದ್ರ ಸರಿಪಳ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನ ಗೆದ್ದುಕೊಂಡ್ರು. ತೃತೀಯ ಪಂದ್ಯದಲ್ಲಿ ಕುಂಬ್ಳೆ ಸೋಲಾರ್ ಜಯಮತ ತಂಡದ ಮೂಲಕ ಪ್ರದರ್ಶನ ನಡೆಯಿತು. ಈ ಪಂದ್ಯದಲ್ಲಿ ತಮ್ಮ ಅದ್ಭುತ ಪ್ರದರ್ಶನಕ್ಕೆ ವಿನೋದ್ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಗೆದ್ದುಕೊಂಡ್ರು. ವಿಶೇಷ ಆಕರ್ಷಣೆಯಾಗಿ ಮುನೀಶ್ ಕುಡ್ಲಾ ಕುಸಲ್ ತಂಡದಿಂದ ಪ್ರದರ್ಶನ ಮೂಡಿಬಂತು. ಲೆಕ್ಕದ ಮುರಣಿಕೆ ಉತ್ತರ ಬಂಡೆನ ಲೆಕ್ಕದ ಕೆಂಡ ಪನೆ ಲೆಕ್ಕ ಜಾಸ್ತಿ ಅಂಚತೆ ಗಣಿತದ 5+5 ಏತ್ ಕೆಂಡೆ ಏತ್ ಬಂಡೆ 55 ಸರಿ ಬಂತಿಗೆ ಇಂಚಿನ ಸರಿಯೇ 5+5 10 10 ಅಂದೆ ಗೊತ್ತುಂಡತ ಗೊತ್ತಿತ್ತದಲ್ಲ ದಾಗೆ ಆಡಕ್ಕೆ ಸಾಲಡಿ ಎರಗಣ್ಣ ಒರಿಯಾಗ ಗೊತ್ತಿತ್ತಂಡೆ ಯಾವ್ದ ನಿಖಲ್ ಒಂಜಿ ಒರ ಚೊರೆಪಾಠ ಹೇಗೆ ಸತ್ಯ ಇರೇಗ ಬಿಡ್ಪೈತೆ ಭಾಷೆ ಜನಿನ ಅವು ಸೈಯಡ್ ಬೇಗ ಮಗ್ಗಿ ಬಂಡ್ರೆ ಬರ್ಪುಂಡ ಮಗ್ಗಿ ಬಂಡ್ರೆ ಗೊತ್ತಿಜ ಓಲ್ ಬರ್ಪುನಿ ಓ ದೇವರೇ ನನ್ನ ಮನೆಗೆ ಮಗ್ಗಿ ಬಂಡ್ರೆ ಬರ್ಪುಜ ನಾನೇ ಗೊತ್ತಿ ಬಂದೆ ಮಗ್ಗಿ ಬಂದು ಗೊತ್ತು ಬಂಡ್ರೆ ಮಗ್ಗಿ. ಕಾರ್ಯಕ್ರಮದಲ್ಲಿ ಚಂದ್ರನ್ ಎನ್ನುವ ಕಿರುಚಿತ್ರದ ಟ್ರೇಲರ್ ಅನ್ನ ರಿಲೀಸ್ ಮಾಡಲಾಯಿತು. ಬಂದೆ ಜೊತೆಗೆ ಆಲ್ ಏರ್ ಪರಿವರ್ತನೆ ಜಗದ ನಿಯಮ ಎನ್ನುವ ಆಲ್ಬಮ್ ಸಾಂಗ್ನ ಮೋಷನ್ ಪೋಸ್ಟರ್ ಅನ್ನ ರಿಲೀಸ್ ಮಾಡಲಾಯಿತು. ಜೊತೆಗೆ ವಿಜೆ ವಿನೀತ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಬಹುನಿರೀಕ್ಷಿತ ಸಿನಿಮಾ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಇದರ ಮೋಷನ್ ಪೋಸ್ಟರ್ ಅನ್ನ ರಿಲೀಸ್ ಮಾಡಲಾಯಿತು. ತೀರ್ಪುಗಾರರಾಗಿ ಮೈಮ್ ರಾಮದಾಸ್,
ಶಶಿರಾಜ್ ಕಾಪೂರು, ಚೈತ್ರ ಶೆಟ್ಟಿ ಮತ್ತು ವಿಜೆ ವಿನೀತ್ ಅವರ ನಿರೂಪಣೆಯು ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿತು. ಪ್ರದರ್ಶನ ನೀಡಿದ ತಂಡಗಳಿಗೆ ವಿ4 ನ್ಯೂಸ್ನ ಸೀಸನ್ ಅವಾರ್ಡ್ ನೀಡಲಾಯಿತು. ಉಳತೂಡಿ ಶ್ರೀ ಷಣ್ಮುಖ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ದೇವಪ್ಪ ಪೂಜಾರಿ ಪಡ್ಪು, ಉತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಕನ್ಯಾನ ಅತ್ಮೂವರ್ಸ್ ಮಾಲೀಕರಾದ ನಾರಾಯಣ್ ಕನ್ಯಾನ, ಉಳತೂಡಿ ಷಣ್ಮುಖ ದೇವಸ್ಥಾನದ ಉತ್ಸವ ಸಮಿತಿಯ ಕೋಶಾಧಿಕಾರಿ ಗಣೇಶ್ ಮಠಂದೂರು, ಸದಸ್ಯರಾದ ಆದಿರಾಜಗೌಡ ಸಾಂತಿತಡ್ಡ, ಉಪಾಧ್ಯಕ್ಷರಾದ ಬೆಳ್ಯಪ್ಪಗೌಡ ಜಾಲು, ಶ್ರೀಧರ್ ಮಠಂದೂರು, ಉತ್ಸವ ಸಮಿತಿಯ ಸದಸ್ಯರಾದ ವಿಶ್ವನಾಥ್ ಕೆಮ್ಮಟೆ, ನಿಕಟಪೂರ್ವ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಸತೀಶ್ ಶೆಟ್ಟಿ ಹೆನ್ನಾಳ ಮತ್ತಿತರರು ಸೀಸನ್ ಅವಾರ್ಡ್ ವಿತರಿಸಿದರು. ಗಣ್ಯರಿಗೆ ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್, ಉಪಾಧ್ಯಕ್ಷೆ ರೋಸ್ಲಿನ್ ಡಿಲೇಮಾ, ಟೆಕ್ನಿಕಲ್ ವಿಭಾಗದ ಧನರಾಜ್ ಉರ್ವಸ್ಟೋರ್ ಮತ್ತಿತರರು ಸ್ಮರಣಿಕೆಯನ್ನ ನೀಡಿ ಗೌರವಿಸಿದ್ರು. ಈ ಡೇಂಜರಸ್ ತೂತನ ಇಜ್ಜಿ ಮಾಸ್ಟರ್ ತೂತಿಜಿ ದಾನೆ ಅವು ಡೇಂಜರ್ ಉಪ್ಪಣದ ಈಗ ತೂತಿಜಿ ಅಂಚತ್ತು ಮರ ಈ ಡೇಂಜರಸ್ ತೂತನ ತೂತೆ ಸಾರಿ ಯಾನ್ ತೂತೆ ಸ್ವಲ್ಪ ಅವೇನ ಅಜ್ಜರ್ನ ಪಂಪದ ಸೆಡ್ ಉಂಡು ಐಟಿಂಚ ರಡ್ಡು ಗುಣಿಸಬಾರ್ದು ಮಂಡೆ ದಿತ್ತೇರು ಏ ರಾಜ್ಯರ್ನ ಎಂಚಿನ ಮರ ಅವು ಡೇಂಜರಸ್ ಪಂಪ್ ಮುಟ್ಟೋಚಿನ ಅಪಾಯಕಾರಿ ಡೇಂಜರಸ್ ಪಣ ದಾದ ಮೈಕಲ್ ಜಾಕ್ಸನ್ ಆಲ್ಬಮ್ ಸಾಂಗ್ ಅವು ಅಪ್ಪೆ ಹೌದಾ ಎಂದು ಕೊಲ್ಪು ಡ್ಯಾನ್ಸ್ ಹತ್ತವು ಕೊಲ್ಪೆ ಊರು. ವಿ4 ನ್ಯೂಸ್ ಪ್ರಸ್ತುತಿಯಲ್ಲಿ ಸನ್ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಮುಖ್ಯ ಪ್ರಾಯೋಜಕತ್ವದಲ್ಲಿ ರೋಹನ್ ಕಾರ್ಪೊರೇಷನ್ ಟೈಟಲ್ ಸ್ಪಾನ್ಸರ್ಶಿಪ್ನಲ್ಲಿ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 3 ಮೂಡಿಬರುತ್ತಿದೆ. ಪವರ್ಡ್ ಬೈ ಪಾರ್ಟ್ನರ್ ಆಗಿ ಲ್ಯಾಂಡ್ ಟ್ರೇಡ್ಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮತ್ತು ಅರುಣ ಮಸಾಲಾ ಸಹಯೋಗ ನೀಡುತ್ತಿದ್ದು, ಆಟೋಮೊಬೈಲ್ ಪಾರ್ಟ್ನರ್ ಆಗಿ ರೆನಾಲ್ಟ್ ಮಂಗಳೂರು ಮತ್ತು ತ್ರಿಭುವನ್ ಹೀರೋ ವಿ4 ನ್ಯೂಸ್ನ ಜೊತೆಗಿದೆ. ಬೆವರೇಜ್ ಪಾರ್ಟ್ನರ್ ಆಗಿ ನಂದಿನಿ, ಹೆಲ್ತ್ ಕೇರ್ ಪಾರ್ಟ್ನರ್ ಆಗಿ ಕೆಎಂಸಿ ಮಂಗಳೂರು, ಟೆಕ್ನಾಲಜಿ ಪಾರ್ಟ್ನರ್ ಆಗಿ ಡಿಜಿಟಲ್ ಪ್ಲಾನೆಟ್, ರೇಡಿಯೋ ಪಾರ್ಟ್ನರ್ ಆಗಿ ರೆಡ್ ಎಫ್ಎಂ, ಫ್ಯಾಷನ್ ಪಾರ್ಟ್ನರ್ ಆಗಿ ಬ್ಲಾಕ್ ಅಂಡ್ ಬ್ಲಾಕ್, ಪಬ್ಲಿಸಿಟಿ ಪಾರ್ಟ್ನರ್ ಆಗಿ ಜಿಡಿ ಅಡ್ವರ್ಟೈಸರ್ಸ್ ವಿ4 ನ್ಯೂಸ್ನ ಜೊತೆಗಿವೆ. ಸಹ ಪ್ರಾಯೋಜಕರಾಗಿ ವಿಕೆ ಫರ್ನಿಚರ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್, ಬಿ ದೇವದಾಸ್ ಗಣಪತಿ ಪೈ ಎಂಟರ್ಪ್ರೈಸಸ್, ಹೆವನ್ ಟ್ರೂಸ್, ವಾರ್ಡ್ರೋಬ್ ಕಿಡ್ಸ್ ಅಂಡ್ ಮೆನ್ಸ್ ಅಪರಲ್ಸ್, ಮಾಡರ್ನ್ ಕಿಚನ್ಸ್, ಹೋಟೆಲ್ ಕ್ರಿಸ್ಟಲ್ ಪಾರ್ಕ್ ಇನ್ ಮೈಸೂರು, ಕಾರ್ ಡೆಕೋರ್, ಬಿಯೋಮಾನ್ಸ್ ಹೇರ್ ರಿಪ್ಲೇಸ್ಮೆಂಟ್, ಕೊಚ್ಚಿನ್ ಬೇಕರಿ, ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ ಲೇಡಿ ಹಿಲ್, ಒಲಿಂಪಿಕ್ ಸ್ಪೋರ್ಟ್ಸ್, ಡೆಕ್ಕನ್ ಕಾರ್ಪೆಟ್ಸ್, ಕಾಸ್ಟ್ಯೂಮ್ ಕಾಟೇಜ್, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಸಹಯೋಗ ನೀಡುತ್ತಿವೆ. ಈತ ಸೋಕುಲ್ಲರತ ತೂಯರ ಈತ ಸೋಕುಲ್ಲರತ ದಾದ ಪಾರ್ದು ಮೀಪಿನಿ दादा ಈತ ಸೋಕುಲ್ಲರತೆ ದಾದ ಪಾರ್ದು ಮೀಪಿನಿ बाकिल पार्दु ಒಗ ಎಂಕುಲಿಂಗಿನ ಬಾಕಿಲು ಓಪನ್ ದಿದ್ ಮೀಪಿನ ಮಾ ಕೇಂದ್ರ ಗೊತ್ತು ಯಾಕೆಂದ್ರೆ ತ್ಯಾಂಕೇನ ಹಾಯ್ 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 ಈತ ತೋರಲ್ಲರತ ರೇಷನ್ ದಾರಿ ಉಂಪಿನ दादा ಈತ ತೋರಲ್ಲರತ ರೇಷನ್ ದಾರಿ ಉಂಪಿನ ಅತ್ತು ಕಂಡದರಿ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಉಪ್ಪಿನಂಗಡಿ.